ಆತ್ಮೀಯ ವೀಕ್ಷಕರೇ, ಈ ಒಂದು ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಿದ್ರೆ ಸ್ವಯಂ ಸೇವಕರು ಕೂಡ ತುಂಬ ಅಗತ್ಯವಾಗಿ ಬೇಕಾಗಿದೆ. ಬೆಂಗಳೂರಿನ ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ಬೇರೆ ಬೇರೆ ವಿದ್ಯಾರ್ಥಿಗಳು, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಇಲ್ಲಿ ಸಿದ್ಧರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರಿಗೂ ಕೂಡ ಒಂದು ಅವಕಾಶ, ಈ ತುಳುನಾಡಿನ ಜನಪದ ಕ್ರೀಡೆಯನ್ನು ನೋಡುವಂಥ ಅವಕಾಶ, ಜೊತೆಗೆ ಇಲ್ಲಿ ಅವರು ಒಂದಷ್ಟು ಶಿಸ್ತುಬದ್ಧತೆಯನ್ನು ಕಾಯ್ದುಕೊಳ್ಳುವಂಥ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವಂಥ ರೀತಿಯಲ್ಲೂ ಕೂಡ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಯಾವ ವಿದ್ಯಾಸಂಸ್ಥೆಗಳಿಂದೆಲ್ಲ ಬಂದಿದ್ದಾರೆ ಸರ್? ತಮ್ಮ ಹೆಸರು ಸರ್? ನಾನು ರಾಜಾರಾಮ್ ಶೆಟ್ಟಿ ಉಪ್ಪಳ. ಜಯಪ್ರಕಾಶ್ ಶೆಟ್ಟಿ ಗೊತ್ತಲ್ಲ, ಆರ್ ಸುವರ್ಣ ಅವರ ಬ್ರದರ್ ನಾನು. ನನಗೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರುವಂಥದ್ದು ಸೆಕ್ಯೂರಿಟಿ ಮತ್ತು ಇಂಟರ್ನಲ್ ಇದು ಭದ್ರತೆ ಬಗ್ಗೆ. ತುಳು ಪಂಡ ಕನ್ನಡ ಪನ್ನಡ ಹಾಂ ಇರಕ್ಕೆ ತುಳುವಾರ ಪಂಡ ಹಾಂ ಇರೋಣ ಅಂಚಿ ಮಲಯಾಳದರ್ಲಕ್ಕೆ ತೋಜೋರು ಮಲಯಾಳರೇ ಏನಕ್ಕೆ ಹಾಂ ನಾ ಇರ್ಕರೆ ಓಕೆ ಹಾಂ ಇತ್ತೆ ಮುಲ್ಪದ ಸ್ಪೆಷಲ್ ಕಂಬಳದ ಬಗ್ಗೆ ಮುಲ್ಪ ತೇರಿಗ್ಲ ಗೊತ್ತಿಜಿ ಅಕ್ಲೆ ಮಾತ ಪನೊಂದುಲ್ಲ ನಮ್ಮ ಇತ್ತೆ ಮೂಲೆಂಚಿನ ಎಂಕ್ಲೆ ಒಂಜಿ ಸ್ಪೆಷಲಿ ಟ್ರಾಫಿಕ್ ದಕ್ಕಲ್ನ ಐದು ಬೊಕ್ಕ ಉಲಾಯ್ದ ಸೆಕ್ಯೂರಿಟಿ ಭದ್ರತೆ ಬಗ್ಗೆ ಎಂಕ್ಲನ ಒಂಜಿ ಚರ್ಚೆ ಡಿಸ್ಕಷನ್ ಆದಿತ್ತಂಡು ಗೋಡೆ ಮೊರಳ್ನ ಆತಂಡು ಐದರ ಟ್ರಾಫಿಕ್ ದಕ್ಕಲು ಎಂಕ್ಲು ಸುಮಾರು 300 ಜನ ಉಲ್ಲ 1000 ಟ್ರಾಫಿಕ್ ವಾರ್ಡನ್ ಸ್ವಯಂ ಸೇವಿ ಸಂಸ್ಥೆ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಎಂಜಿನಿಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ MD ನಕಲು ಚೇರ್ಮನ್ ನಕಲು ಪೂರ ಕಂಪನಿದ ಜವಣೀರು ಪೂರ ಉಳ್ಳೇರು 5 ವರ್ಷ ಇರ್ತಕ್ಕಲು ಅಕ್ಲಿಂಟು ಒಂಜಿ 250-300 ಜನ ಮಾತ ಏರಿಯಾಡು ಎಂಕುಲು ಪಂಡ ಯಶವಂತಪುರದ ಪತ್ತಿನ ಮಲ್ಲೇಶ್ವರ ಮುಟ್ಟ ಇಂಚಿಡ್ದು ಯಶವಂತಪುರದ ಪತ್ತಿನ ಇಂಚಿ ಜಯಮಾಲ್ ರೋಡ್ ಬೊಕ್ಕೆ ಬೆಳ್ಳಾರಿ ರೋಡ್ ನೇನು ಎಂಕಲು ಟ್ರಾಫಿಕ್ ತಕ್ಕಲು ಮ್ಯಾನೇಜ್ ಮಲ್ತೊಂದಿಲ್ಲ ಪಂಡ ಟ್ರಾಫಿಕ್ ಪಂಡ ಎಂಕ್ಲೆ ಟ್ರಾಫಿಕ್ ಕೆಲಸ ಮಾತ್ರ ಅವೇ ರೀತಿಯ ವಾಹನ ಅಂಚಿ ಮೂವ್ಮೆಂಟ್ ಆಪನೇನು ಕರೆಕ್ಟ್ ತಗೊಂಡ್ರೆ ಎಂಕಲ ಟ್ರಾಫಿಕ್ ದಕ್ಕಲು ಉಳ್ಳೇರು ಐಕೆ ಎಂಕಲ ಸೀನಿಯರ್ಲ ಉಳ್ಳೇರು ಐದು ಬೊಕ್ಕ ಇಂಟರ್ನಲ್ ಒಂಜಿ ಭದ್ರತೆಗೆ ಬಡದು ಎಂಚಿನ ಮಲ್ಪುಣದ ಬಂಡದು ಆಫೀಸರ್ಸ್ ನಕಲ್ ಎಂಕಲ್ನ ಈ ಕಮಿಟಿ ದಕ್ಕಲು ಕೇನ್ ನಡೆದವರ ಯಾನು ಸ್ಪೆಷಲ್ ಆದ ಸ್ಕೌಟ್ ಆ್ಯಂಡ್ ಗೈಡ್ಸ್ ದಕ್ಲಡ ರಿಕ್ವೆಸ್ಟ್ ಮಲ್ತೆ ಬೊಕ್ಕ ಇಂಕ್ ದಿನೇಶ್ ಮೇರ್ನ ನಿತಿನ್ಯರ್ನ ಗುರ್ತಾಯಿ ಬೊಕ್ಕ ಆರ್ಲ ಊರ್ದಾರದ ಮಂಡಿಗಳ ನಲ್ಲ ಒಂಚೂರು ಉತ್ಸಾಹ ಜಾಸ್ತಿ ಅಂಡ್ ದಯವಂಡ ನಮ್ಮಲು ತುಳುಟು ಪಾತ್ರನಕ್ಲು ತುಳುಟು ವ್ಯವಹಾರ ಮಲ್ಪನಕ್ಲು ಸುಮಾರು ಜನ ಉಳ್ಳೇರು ಅಡ್ದಾರ ಫಸ್ಟ್ಗೆ ಯಾನು ಬತ್ತು ಕೇಣ್ಣೆ ಅವು ತುಳು ಗೊತ್ತಿತ್ತು ಉಳ್ಳೇರ ಬಂಡದು ಯಾನು ಕಾಸರಗೋಡ್ದೆ ಎಂಕ ತುಳು ಮಲಯಾಳ ಮಾತ ಬರ್ಪುಂಡು ಮಕ್ಕಳು ಮಾತ್ರ ಜವಣೀರು ಬಂಡ ಏನು ಎಲ್ಲೇ ಜೋಕಲು ಬೋಡ್ಚಿ ಅಂಕಲು ಸ್ಮಾಲ್ ಚಿಲ್ಡ್ರನ್ ಅಕ್ಲಿಗೆ ಅರ್ಥ ಇರಬಾರ್ದು ಸಣ್ಣ ಮಕ್ಕಳು ಬೇಡ ಯಾಕಂದರೆ ಅಲ್ಲಿ ಬಂದ ಕಮೆಂಟ್ ಏನಂತ ಹೇಳಿದರೆ ಸಣ್ಣ ಮಕ್ಕಳು ಇರ್ತಾರೆ ಪೊಲೀಸ್ನವ್ರು ಮಾತಾಡುವಾಗ ಮತ್ತು ನಮ್ಮ ಬಾಸ್ ಹೇಳಿದ್ದಾರೆ ರಾಜಾರಾಮ್ ಶೆಟ್ಟಿ ಹೇಳಿದ್ದಾರೆ ಹಾಗೆ ಕೇಳ್ತೇವೆ ಅಂತ ಹೇಳುವವರು ಇದ್ದಾರೆ ಕೆಲವರು ಹುಡುಗರ ಉತ್ಸಾಹದಿಂದ ಹಾಗೆ ಮಾತಾಡ್ತಾರೆ ತೊಂದರೆ ಇಲ್ಲ ಸ್ವಲ್ಪ ಮೆಚೂರ್ಡ್ ಹುಡುಗರನ್ನ ಬೇಕು ಅಂತ ನಿತಿನ್ಗೆ ಹೇಳಿದ ನಂತರ ಸೀನಿಯರ್ ಲೆವೆಲ್ ಸ್ಕೌಟ್ ಆ್ಯಂಡ್ ಗೈಡ್ಸನ್ನು ಅವರು ಅಲೋಕೇಟ್ ಮಾಡಿದ್ದಾರೆ ಭಾಳ ಶಿಸ್ತುಬದ್ಧವಾಗಿ ಯೂನಿಫಾರ್ಮ್ನಲ್ಲಿ ಬಂದಿದ್ದಾರೆ ನನಗೆ ಭಾಳ ಖುಷಿ ಅಂದರೆ ಹುಡುಗಿಯರು ಕೂಡ ಹೆಣ್ಮಕ್ಳು ಬಂದಿದ್ದಾರೆ ಗಂಡು ಮಕ್ಕಳು ಶಾಲೆಯದು ಶನಿವಾರ ಭಾನುವಾರ ರಜೆ ಇದ್ದರಿಂದ ಇವತ್ತು ಬಂದಿದ್ದಾರೆ ಇವರು ವಿಶೇಷವಾಗಿ ಆಂತರಿಕವಾಗಿ ಭದ್ರತೆಗಳನ್ನು ರಕ್ಷಣೆ ನೋಡುವಂಥದ್ದು ಅವರಿಗೆ ಸಣ್ಣ ಪುಟ್ಟ ಕೆಲಸ ಇದೆ ವಿಶೇಷವಾಗಿ ಕರೆ ಹತ್ತಿರ ಮತ್ತು ಅಲ್ಲಿ VIP ಮತ್ತು VVIP ಏರಿಯಾದಲ್ಲಿ ಹೆಣ್ಮಕ್ಳು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಹೆಣ್ಮಕ್ಳು VIP ಮತ್ತು VIP ಏರಿಯಾ ಹಿಂದ್ಗಡೆ ನೋಡಿ ನೀವು ಅಲ್ಲಿ ಮತ್ತು ಈ ಕಡೆ ನಮ್ಮ ಇಲ್ಲಿ ಬರುವಂಥ ಕ್ರೌಡನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಕಂಟ್ರೋಲ್ ಮಾಡುವಂಥದ್ದಲ್ಲ ಖಾಲಿ ಮ್ಯಾನೇಜ್ ಮಾಡಬೇಕು ಅವ್ರು ನೋಡ್ಕೊಳ್ಬೇಕು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ನೀವು ದಯಮಾಡಿ ನಗ್ನಗ್ತಾ ಮಾತಾಡಿ ಎಲ್ಲಿ ಕೂತ್ಕೊಳ್ಬೇಕು ಎಲ್ಲಿ ನಿಲ್ಲಬೇಕು ಅನ್ನೋಂಥದ್ದು ಬಂದರೆ ಅವ್ರು ನೋಡ್ಕೊಳ್ಳಿ ಅಷ್ಟು ಅವರ ಕೆಲಸ. ಮಸ್ತ್ ಖುಷಿ ಹೆಂಗಲ್ಲ ಬೆಂಗಳೂರು ರಾವಣುಂಡು ಒಂಜಿ 10-12 ಜಿಲ್ಲೆ ರಾಜ ಎಂಕಲ ಕಾಲೇಜ್ದ ಜೋಕುಲು ಬೈದ ಎಂಗನಟೆ ಎಂಕಲ ಒಂಜಿ ಅವಕಾಶ ಕೊಡ್ತೇವೆ ಸಮಿತಿಯವರಿಗೆ ಧನ್ಯವಾದ ಪಣಪ ಎಂಕಲ PGR ಸಿಂಧಿ ಎಂಕಲ ಮುಖ್ಯ ಆಯ್ತದೆ ಸ್ಕೌಟ್ ಗೈಡ್ಸ್ದ ಅರ್ಪಂಡೆ ಎಂಕಲ ಜೋಕುಲು ಒಂಜಿ ಅವಕಾಶ ಮಲ್ತುಕೊಲು ತೂರ ತಿಕ್ಕೊಂಡು ಸರ್ವಿಸ್ ಮಲ್ಪಲೆ ಬಂದಿದ್ದೆ ಎಂಗ ಲಾಸ್ಟ್ ಒಂಜಿ ಹಾಸನಾಮ ಸರ್ವಿಸ್ ಮಲ್ತಿತ್ತ ಐಟ್ ಎಂಕಲು 300 ಜೋಕುಲು ಬರ್ತಿತ್ತು ಎಂಗ್ಲು ಬೆಂಗಳೂರು ಉತ್ತರ ಜಿಲ್ಲೆ ಹಿಡ್ದು ಸೊ ಅವಲ ಮಸ್ತ್ ಎಂಗ್ಲ ಎಕ್ಸ್ಪೀರಿಯನ್ಸ್ ಸಿಗೊಂಡು ಐತಲೆ ಕಡೆ ಒಂದು ಜೋಕುಲು ಎಂಗ್ಲು ಲೆಟರ್ ಬರ್ತಿತ್ತ ಪೂರ ಕಾಲೇಜ್ ಎಂಗ್ಲು ಅಧಿಕೃತವಾದ ಲೆಟರ್ ಬರ್ದೆ ಜೋಕುಲು ಎತ್ತಿತ್ತ ಸೊ ಒಂದು ಸಣ್ಣ ಒಂದು ಸ್ವಲ್ಪ ಜೋಕುಲು ಬೈದೇರು ನಲ್ಲ ಒಂಜಿ ಮಧ್ಯಾಹ್ನ ಶಿಫ್ಟ್ ಆವೊಂದುಂಡು ಜೋಕ್ ಫಸ್ಟ್ ಆಫ್ ಆಲ್ ಪಂಡ ಜೋಕ್ಲು ಒಂಜಿ ಅವಕಾಶ ತಿಕ್ಕೊಂಡು ಅವು ಮಸ್ತ್ ಖುಷಿ ಹೆಂಗೆ ಬಕ ಒಂಜಿ ತುಳುನಾಡದ ಒಂಜಿ ವೈಭವದ ಜೋಕ್ಲು ಒಂಜಿ ಅವಕಾಶ ಆತ ತಿಕ್ಕೊಂಡು ಖುಷಿ ಆಗ್ಬಿಟ್ಟು ಈ ಸರ್ವಿಸ್ ಮಲ್ಗಳು ಜೋಕ್ಲಿಗೆ ಒಂಜಿ ಮನೋಭಾವನೆ ಬರ್ಪುಂಡು ಸರ್ವಿಸ್ದ ಒಂಜಿ ಮನೋಭಾವನೆ ಬರ್ಪುಂಡು ಅಂಚಾದ ಒಂಜಿ ಮಸ್ತ್ ಎಡ್ಡೆ ಅವಕಾಶ ಸಿಕ್ಕದೆ ಒಂಜಿ ಕಂಬಳ ಸಮಿತಿ ಕೊಡ್ತೇವೆ ಆಗಲೇ ಧನ್ಯವಾದ ಪಣಪೆ ನಿಗುಲ ಮಸ್ತ್ ಎಂಕಲ ಸಹಕಾರ ಕೊರೋನಲ್ಲ ಎಂಕಲ ಜೋಕ್ಲ ಒಂಜಿ ಸ್ಕೌಟ್ ಗೈಡ್ಸ್ದ ಒಂಜಿ ಪ್ರಮೋಷನ್ ಎಂಕಲ ಪಂಡ ಒಂಜಿ ಖುಷಿ ಸರ್ವಿಸ್ ಮಲ್ಪನ ಜೋಕ್ಲು ಈ ಥರ ಸರ್ವಿಸ್ ಮಲ್ತೊಂದ್ರೆ ಒಂದು ರೋವರ್ಸ್ ರೇಂಜರ್ಸ್ ಬಂದ ಡಿಗ್ರಿ ಬೊಕ್ಕ PUC ಜೋಕುಲು ಸ್ಕೌಟ್ ಗೈಡ್ಸ್ ಅಡ್ವಾನ್ಸ್ ಪಂಡ ಆಣೋಲಿಗೆ ರೋವರ್ಸ್ ಪಂಪೇರು ಪೊಣ್ಣುಲಿ ರೇಂಜರ್ಸ್ ಪಂಪೆ ಒಂದು ಕಾಲೇಜ್ ಜೋಕು ಪೂರ ಅಧಿಕೃತವಾದಾಗಲು ಡೈರೆಕ್ಟ್ ಬೈದ್ನಾಥ ಕಾಲೇಜ್ ಪರ್ಮಿಷನ್ ಪೂರ ಅದೇ ಬೈದ್ನಾಗಲು ಸೊ ಆಗಲೇ ಒಂದು ಸರ್ಟಿಫಿಕೇಟ್ ಸರ್ವಿಸ್ ಒಂದು ಅನುಭವ ಹಿಂಗೆ ಶಿಫ್ಟ್ ವೈಸ್ ವರ್ಕ್ ಮಾಡ್ದಾಗಲೇ ಸೊ ಅಂಚದ ಕೆಲಸ ಅವರು ಬೈದೆ ಸರ್ ನೀರು ಕೊರ್ರೆಗೆ ಲೈನ್ ಒಂತಾರೆಗೆ ಅಂಚಪುರ ಸರ್. ಬಹುಶಃ ರೋವರ್ ರೇಂಜರ್ಸ್ನಲ್ಲೂ ಕೂಡ ತುಳು ಭಾಷೆಯ ಸೌಗಂಧವನ್ನು ಕೇಳಿದ್ದೀರಿ, ಅನೇಕ ಸ್ಟೂಡೆಂಟ್ಸ್ ಇದ್ದಾರೆ, ಏನು ಅನುಭವ ಆಗ್ತಾ ಇದೆ ಸರ್? ತುಂಬ ಉತ್ಸಾಹ ಆಗ್ತಿದೆ, ಅಂದರೆ ನಮಗಿದು ಒಂದು ಹೊಸ ಅನುಭವ ಅಷ್ಟೇ ಸರ್. ನಾವು ಅಷ್ಟೇ ಸರ್. ಓಕೆ ಓಕೆ. ನೋಡಿದ್ದೀರಾ ಕಂಬಳ ಎಲ್ಲಿಯಾದರೂ? ಎಲ್ಲಿ ನೋಡಿ? ಇಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇದ್ರಿ? ಹೌದು, ನೋಡ್ಲಿಕ್ಕೂ ಅವಕಾಶ ಸಿಕ್ಕಿದೆ, ಇಲ್ಲಿ ಒಂದು ಸೇವೆ ಸಲ್ಲಿಸಲಿಕ್ಕೂ ಅವಕಾಶ ಸಿಕ್ಕಿದಲ್ಲ? ಓಕೆ. ಹೇಗೆ ಹೆಸರು? ಎಲ್ಲಿ ಕಲಿತಾ ಇದ್ರಿ? 18 ಕ್ರಾಸ್ ಮಲ್ಲೇಶ್ವರ. ಓಕೆ, ಹೇಳಿ ಪ್ಲೀಸ್.
ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿವರೆಗೂ ನೋಡಿಲ್ಲ ಆ್ಯಂಡ್ ಐ ಥಿಂಕ್ ಇದು ತುಂಬ ಒಳ್ಳೆ ಆಪರ್ಚುನಿಟಿ ನಮಗೆ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ನಮಗೆ ಆಪರ್ಚುನಿಟಿ ಕೊಟ್ಟಿರೋರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಾವು ಎಲ್ಲೂ ಕಂಬಳ ನೋಡಿಲ್ಲ ಮತ್ತು ನಮ್ಗೆ ಇಲ್ಲಿ ಬರಬೇಕು ಅಂದರೂ ತುಂಬ ಕಷ್ಟ ಆಗುತ್ತೆ. ಬಟ್ ಈ ಚಾನ್ಸ್ ಕೊಟ್ಟಿರೋದ್ರಿಂದ ನಾವು ಸರ್ವೀಸು ಮಾಡ್ಬೋದು, ಅದರಿಂದ ಖುಷಿನೂ ಸಿಗುತ್ತೆ ಮತ್ತು ಎಲ್ಲ ಹೇಗೆ ಎತ್ತ ಅಂತ ತಿಳ್ಕೊಬೋದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಮುಖ್ಯಸ್ಥರು ಹೇಳಿದ ಹಾಗೆ ಯಾವುದೇ ಉತ್ಸವದ ಯಶಸ್ಸಿನಲ್ಲಿ ಟ್ರಾಫಿಕ್ ಸಂಚಾರ ನಿಯಂತ್ರಣ ಎನ್ನುವಂಥದ್ದು ಬಹಳ ದೊಡ್ಡ ಪ್ರಾಧಾನ್ಯತೆಯನ್ನು ಪಡೆಯುತ್ತಿದೆ. ಅದಕ್ಕೆ ಮತ್ತು ಇಲ್ಲಿನ ಆಂತರಿಕ ಭದ್ರತೆಗೆ ಈ ರೋವರ್ಸ್ ರೇಂಜರ್ಸ್ ಎನ್ನುವಂಥ ಇವರ ಘಟಕ ಏನು ಅದು ಕಾರ್ಯಪ್ರವರ್ತಿಸ್ತಾ ಇದೆ. ವಿಶೇಷವಾಗಿ ತುಳು ಭಾಷೆಯವರು ಕೂಡ ಅದರ ಮುಖ್ಯಸ್ಥರಾಗಿದ್ದಾರೆ. ತಾವೀಗಾಗಲೇ ಗಮನಿಸಿದ್ದೀರಿ. ಇದು ಈ ಒಂದು ಕಂಬಳದ ಪರಿಸರದಲ್ಲಿರುವ ಮತ್ತೊಂದು ವಿಶೇಷ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೀಲ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಬೆಂಗಳೂರು. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టం ఇల్లడిపోతాం పోయి బాబా లేన మస్తు ఖుషి అప్పుడు బాబా ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿಂದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜ್ಜಿ ಪೋಲೇರು ಬೇಬಿ ಯಬಾ